ಅಷ್ಟಭುಜದಿ ಬೆಳೆವ ನಾರಿಯ ನಾರಿ ತಟ್ಟನೆ ಕೇಸರಿಯನ್ನು ಏರಿ ದಿಟ್ಟತನದಿಂದ ಹೆಜ್ಜೆಯನ್ನಿಡುತ್ತಾ ಬಂದ ಗುಟ್ಟೇನೆ. ಅಲ್ಲದೆ ನಮ್ಮವರಂತ ಶಂಕದುರ್ಗಾದ್ಯರನ್ನು ಕೊಂದವ ಯಾರು? ನಾನೇ ಕೊಂದವಳು. ಯಾಕಾಗಿ ಕೊಂದೆ? ಯಾರಿಗಾಗಿ ಬಂದೆ? ಯಾರು ನೀವು ಹೇಳು? ದುಷ್ಟ ಮಹಿಷ ಸಲಿಸಲು ಕಡೆಗೆ ಬಂದೆ ಸುರರ ಇಷ್ಟ ಸಲಿಸಲು ಮಹೇಶ ಕೊಪ್ಪಿದ ಕೋಣವೇ ತಲೆಯಲ್ಲಿ ಕೋಣನ್ನು ಹೊತ್ತ ಮಾತ್ರಕ್ಕೆ ಲೋಕ ಕಾಣಿಸುವುದಿಲ್ವೇನು? ಲೋಕವನ್ನು ನಿಯಂತ್ರಿಸುವಂತಹ ಮತ್ತೊಂದು ಶಕ್ತಿ ಇದೆ ಎನ್ನುವ ಹಾಗೆ ಜ್ಞಾಪಕದಲ್ಲಿರಲಿ. ವಿಧಿಯಿಂದ ವರವನ್ನು ಪಡೆದೆಯೋ? ನರ ನಾಕ ನಾಗಲೋಕವನ್ನು ಮುತ್ತಿದೆಯೋ? ಇಂದ್ರಾದಿ ಸಿಂಹಾಸನವನ್ನು ಭ್ರಷ್ಟ ಮಾಡಿದ್ದು ತಪ್ಪಾಯ್ತು ಎನ್ನುವ ಹಾಗೆ ಶರಣಾಗತಿಯನ್ನು ಹೊಂದು, ಇಲ್ಲದೆ ಹೋದ್ರೆ ನಿನ್ನ ಶಿರವನ್ನು ಸುರರ ಬಂದೆಯ? ಇದು ನಿನಗೆ ತರವಲ್ಲ. ಯಾಕೆ? ನಾನು ಮೂರು ಲೋಕಕ್ಕೂ ಅಧೀಶನಿದ್ದೇನೆ. ಬ್ರಹ್ಮನ ವರಬಲ ಇದೆ.
ನಾನೇ ದೇವರು. ಆದ್ದರಿಂದ ನಿನಗೊಂದು ಹೇಳ್ತೇನೆ. ಏನನ್ನು? ನಿನ್ನ ಕೈಯಲ್ಲಿರುವಂತಹ ಆಯುಧವನ್ನೆಲ್ಲ ಬಿಸಾಡು. ಹಾಕಿ ಆಮೇಲೆ ಏರಿ ಬಂದಂತ ಸಿಂಹವನ್ನು ಕಾಡಿಗೆ ಬಿಡು. ಕಳುಹಿಸಿ ನನ್ನ ಎಡತೊಡೆ ಏರುವುದಕ್ಕೆ ಬಾ 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 ಬಾ. ಮಹೇಶ ಮಹೇಶ ಕೊಟ್ಟು ಬಿತ್ತಿದ್ರೆ ಜಾಗ್ರತೆ. ಮಾಲಿನ್ಯ ಉದರದಲ್ಲಿ ಹುಟ್ಟುವಂತಹ ಉತ್ಪಾತ ಪಿಂಡವೇ. ನಾನು ಹೇಳುವವರು ಕೇಳುವವರು ಯಾರು ಇಲ್ಲ ಎನ್ನುವ ಹಾಗೆ ಭಾವಿಸಿಕೊಂಡೆ. ಬಂದವಳ ಸಾಮಾನ್ಯ ಹೆಣ್ಣು ಎನ್ನುವ ಹಾಗೆ ಭಾವಿಸಿಕೊಳ್ಳಬೇಡ. 3 ಮೂರ್ತಿಗಳ ಶಕ್ತಿ, ಅಷ್ಟಭುಜೆ, ಅಯೋನಿಜೆ, ಸಿಂಹವಾಹಿನಿ, ನಿನ್ನ ಪಾಲಿನ ಮೃತ್ಯು ಸ್ವರೂಪಿಣಿ ಬಾ ಮುಂದೆ.
ಐಗಿರಿನಾದಿನಿ ನಾದಿತ ಮೇದಿನಿ ವಿಶ್ವ ವಿನೋದಿನಿ ನಾದನತೆ ಜಯ ಜಯ ಶ್ರೀ ಮಹಿಷಾಸುರ ಮರ್ದಿನಿ ರಮ್ಯಕ ಬರ್ದಿನಿ ಶೈಲಸುತಿ ರಮ್ಯಕ ಬರ್ದಿನಿ ಶೈಲಸುತಿ ರಮ್ಯಕ ಬರ್ದಿನಿ ಶೈಲಸುತಿ ಮರ್ದಿನಿ ಸಶಂಕ ಚಕ್ರ ಶರಶೂಲಧಾರಿಣೀಂ ತಾಂ ದಿವ್ಯಯೋಗಿನಾಂ ಸಾಜಾತ ವೇದಸೀಂ ದುರ್ಗಾಂ ಸದಾ ಶರಣಂ ಅಹಂ ಪ್ರಪದ್ಯೆ. ಸುರಭ ಭಯ ನಿನಗಿಲ್ಲ ಮೋದಕ್ಕೆ ಹರುಷದಲ್ಲಿ ನಾಕವನು ಪಾಲಿಸು ಮರೆಯದಿಲ್ಲಯ ಚರಣವನು ನಿಗತ ಮನದಿ ಅಡಸಿದರೆ ಕಳರು ಪಟಣವು ನೀ ನೆರೆತರುತ ತುಗಿನಾದ್ರಿಗೆಲ್ಲನು ಗಿಡ ಮನದಿ ಭಜಿಸಿದರೆ ಪೊರೆವಿನು ಬಿಡದಿಲ್ಲ ಭಯಭೀತನಾಗುವಂತಹ ಅಗತ್ಯವೇ ಇಲ್ಲ. ನಿಮಗೆ ಕೊಟ್ಟಿರುವ ಅಭಯವಾಣಿಯಂತೆ ಧೂಳನಾದಂತಹ ಮಹಿಷಾಕಿಯನ್ನು ವಧಿಸಿದ್ದೇನೆ. 9 ದಿವಸಗಳ ಪರ್ಯಂತ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಗಂಟ, ಕೂಷ್ಮಾಣಿನಿ, ಕಾಳರಾತ್ರಿ, ಮಹಾಗೌರಿ, ಸ್ಕಂದಮಾತ, ಕಾತ್ಯಾಯಿನಿ, ಸಿದ್ಧಿದಾತ್ರಿ ಹೀಗೆ 9 ರೂಪಗಳನ್ನು ತಾಳಿದ್ದೇನೆ. ಇನ್ನು ಮುಂದಕ್ಕೆ ಪ್ರಾಪಂಚಿಕರು ಇದು ನವರಾತ್ರಿ ಎನ್ನುವ ಹಾಗೆ ಆಚರಿಸಿಕೊಂಡು ಬರಲಿ. 10ನೇ ದಿವಸ ಎಂದು ನಮ್ಮ ಪಾಲಿಗೆ ವಿಜಯಸಿರಿ ಎನ್ನುವುದು ಪ್ರಾಪ್ತಿಯಾಗಿದೆ. ವಿಜಯದಶಮಿ ಎನ್ನುವ ಹಾಗೆ ಆಚರಿಸಲಿ. ಹೋಗು ಮೊದಲೇ ನಾಕವನ್ನೇಳು. ಅಮ್ಮ, ಅರಿವಿಲ್ಲದೆ ಇರುವಂತಹ ದುರುಳರು ಎಷ್ಟೇ ಬಾರಿ ಸತ್ತರೂ ಕೂಡ ಮತ್ತೊಮ್ಮೆ ಕೆಟ್ಟ ಬೀಜ ಹುಟ್ಟಿ ಬೆಳೆದು ತನ್ಮೂಲಕವಾಗಿ ಲೋಕಕ್ಕೆ ಕಂಟಕರಾಗಿಯೇ ಇರ್ತಾರೆ. ಒಂದು ವೇಳೆ ಮುಂದೊಯ್ಯುವಂತಹ ದುರುಳರ ಬಾಧೆಯಾಗಿ ನಿವಾರಿಸುವರೇ ಕಷ್ಟವಾಯಿತು ಅಂತಾರೆ. ಏನ್ ಮಾಡಲಮ್ಮ? ಮತ್ತೊಮ್ಮೆ ಕಳೆದ ಭೀತಿ ಭಯಭೀತನಾಗುವಂತಹ ಅಗತ್ಯವೇ ಇಲ್ಲ. ತುಹಿನಾದ್ರಿಯನ್ನು ಬಂದು ಸೇರಿಕೊ, ಭಕ್ತಿಯಿಂದ ಧ್ಯಾನಿಸಿಕೊ. ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಬಂದು ನಿಮ್ಮ ಕಷ್ಟವನ್ನು ದೂರೀಕರಿಸ್ತೇನೆ. ಇದು ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ. ಪ್ರತಿಭಾನಗೆ ವೈಶಾಲಿಸಿ ಮತ್ತೆ ಕಾಲಾಂತರಕ್ಕೆ ಜೋಡಿತ ಪತ್ತನವನ ಶುಂಭದಾನವನಧಿಕ ವಿಭವದಲ್ಲಿ ಅನುಕುಮಾರಕ ಶುಂಭ ಶುಂಭ ಅನುಕುಮಾರಕ ಶುಂಭದಾನವಾಯ ಅನುಜನಾದನಿ ಶುಂಭ ಸಗಿತಲಿ ಘನ ಪರಾಕ್ರಮದಿಂದ ಶೋಣಿತ ಜನಪದದಲ್ಲಿ ಕಶ್ಯಪ ಬ್ರಹ್ಮನ 13 ಮಂದಿ ಮಡದಿಯರಲ್ಲಿ ಓರ್ವಾಕ್ಯ ಧನುದೇವಿ ಅವಳ ಪಾವನ ಗರ್ಭಾಂಬುದಿಯಲ್ಲಿ ಜನಿಸಿದವರು ಶುಂಭಾಲಿ ಶಂಭರು ಎನ್ನುವ ಹಾಗೆ ನಾವು ಇಳೆಯ ಬೆಳಕನ್ನು ಕಾಣುವಂತಹ ವೇಳೆಯಲ್ಲಿ ಪ್ರಪಂಚದಲ್ಲಿ ಅಪಶಕುನಗಳೇ ಕಂಡು ಬಂದವಂತೆ. ಭೂಮಂಡಲಕ್ಕೆ ಉಲ್ಕಾಪಾತ, ಧೂಮಕೇತುಗಳ ಅಪ್ಪಳಿಸಿದವಂತೆ, ಕಾಗೆಗಳ ಕೂಗಾಟ, ನರಿಗಳ ಚೀರಾಟ. ಇದನ್ನು ಕಂಡಂತಹ ನಮ್ಮವ್ವೇ ಈ ಮಕ್ಕಳು ಲೋಕಕಂಟಕರಾಗುತ್ತಾರೆ, ಲೋಕಕಂಟಕರಾಗಬಾರದು ಎನ್ನುವುದನ್ನು ತಿಳಿದು ನಮಗೆ ನೀಡಿದ ಪಥ ನಿರ್ದೇಶನ ಏನು ತಪ್ಪ?
ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ಮಾತೆಯಿಂದ ಆಶೀರ್ವಾದವನ್ನು ಪಡೆದಂತಹ ನಾವು ತಾರುಣ್ಯದಲ್ಲೇ ಅರಣ್ಯವನ್ನು ಸೇರಿ ಶರಣ್ಯ ಭಾವದಿಂದ ಹಿರಣ್ಯ ಗರ್ಭನನ್ನು ಮೆಚ್ಚಿಸಿ ಅವನ ಕಾರುಣ್ಯಕ್ಕೆ ಒಳಗಾದವರು ನಾವು. ನಮ್ಮ ಭಕ್ತಿಗೆ ಒಲಿದಂತಹ ಬ್ರಹ್ಮದೇವ ಏನು ಬೇಕು ಮಕ್ಕಳೇ ಎಂಬುದಾಗಿ ಕೇಳಿಕೊಂಡಾಗ ಮರಣವೇ ಇಲ್ಲದಂತಹ ವರವನ್ನು ದಯಪಾಲಿಸು ಎಂಬ ಹಾಗೆ ಕೇಳಿಕೊಂಡೆವು. ಆದರೆ ಮರಣ ಎಂಬುದು ಪ್ರತಿಯೊಬ್ಬರಿಗೂ ಕೂಡ ಕಟ್ಟಿಟ್ಟಂತಹ ಬುದ್ಧಿ. ಅವನೇ ಒಂದು ಮರುವರವನ್ನು ಕೊಟ್ಟಿದ್ದಾನೆ. ಹರೆಯ ಯೋನಿಜರಿಂದ ಹಾಗೂ ಹರಿಹರಾದಿಗಳಿಂದ ಮರಣವೇ ಇಲ್ಲ. ಒಂದು ವೇಳೆ ಮರಣ ಬರುವುದು ಅಂತಿದ್ರೆ ಕನ್ಯಾ ಜೀವಕೋಶ ಸಮುದ್ಭವೆಯಿಂದ ಹೊರತು ಅನ್ಯರಿಂದ ಮರಣವಿಲ್ಲ. ಒಂದು ಹೆಣ್ಣಿನ ಕೋಶವೇ ಒಡೆದು ಮತ್ತೊಂದಾಗಿ ಆವಿರ್ಭವಗೊಂಡಾಗ ಕಾಮ ಸಂಬಂಧವಾಗಿ ಯುದ್ಧ ಏರ್ಪಟ್ರೆ ನಮಗೆ ಮರಣ ಎನ್ನುವ ಹಾಗೆ. ಹೌದಣ್ಣ, ವರವನ್ನು ಪಡೆದಂತಹ ನಾವು ಈ ಶೋಣಿತೆಯನ್ನು ಸೇರಿದವಣ್ಣ. ಅನುಜನಿಸುವ ಕೇಳು ಹಿರಿಯವ್ವೆಯ ತನುಜರು ನಾಕದಳು. ತನುಜರು ನಾಕದುಳು ಕಣವನ್ನು ತೊಡಗಿ ಪೌರ್ಣ ಸಂಗ್ರಾಮದಿ ಹದರಗೊಳಿಪುದೀಗಲು ವರಬಲ ಸಮನ್ವಿತರಾದಂತಹ ನಾವು ನೇರವಾಗಿ ಶೋಣಿತೆಯನ್ನು ಸೇರಿದೆವು. ನಮ್ಮ ಹಿರಿಯವರೆಲ್ಲ ಹೇಳಿದ್ರು ಈ ಜಾಗಕ್ಕೆ ಬೇರೆ ಯಾರು ಆಗ್ಲಿಕ್ಕಿಲ್ಲ ಮಗ, ನೀವೇ ಆಗಬೇಕು ಎನ್ನುವ ಹಾಗೆ. ಮಹಾರಾಜನಾಗಿ ನಾನು, ಯುವರಾಜನಾಗಿ ನೀನು ಶೋಣಿತೆಯ ಪೀಠವನ್ನೇರಿದೆವು. ಆದರೆ ಚಕ್ರವರ್ತಿಯಾದವ ದಿಗ್ವಿಜಯವನ್ನು ಮಾಡಬೇಕು ಎನ್ನುವ ಹಾಗೆ ಬಗೆದು ಮಂಡಲಾಧಿಪರ ಮಂಡೆಯಲ್ಲಿರುವ ಮುಕುಟವನ್ನು ಕಿತ್ತು ನಮ್ಮ ಭಂಡಾಗಾರವನ್ನು ಸೇರಿಸಿಕೊಂಡೆವು. ಸತ್ಯ. ಪಾತಾಳವನ್ನು ಸೇರಿ ಹೊರಗಾದಿಗಳ ಹೆಡೆಯನ್ನ ಮೆಟ್ಟಿ ನವನಿಧಿ ಭಂಡಾರವನ್ನು ನಮ್ಮ ಭಂಡಾಗಾರಕ್ಕೆ ಸೇರಿಸಿಕೊಂಡಿದ್ದೇವೆ. ಎರಡು ಲೋಕ ನಮ್ಮ ಸ್ವಾಧೀನವಾಗಿದೆ. ಉಳಿದದ್ಯಾವುದು ಬಲ್ಲಯ್ಯ? ಹನುಮಾನ ಯಾಕನುಮಾನ ನಮಗೆ ಲಕ್ಷವೇ ಕ್ಷಣದೊಳಗೆ ನಾಗಕ್ಕೆ ಅನುಮಾನವ್ಯಾಕಿದಕ್ಕೆ ಆ ನಿರ್ಧಾರರನ್ನು ಹನನಗೊಳಿಪ ಕಾರ್ಯಕ್ಕೆ ವನಜ ಪೀಠನವರ ಬಲ ನಮ್ಮ ಮೇಲೆ ಎಲ್ಲಿಯವರೆಗೆ ಇರುತ್ತದೆಯೋ ಅಲ್ಲಿಯವರೆಗೆ ನಮಗೆ ಯಾರ ಭೀತಿಯೂ ಕೂಡ ಇಲ್ಲ. ಒಂದು ಅಪ್ಪಣೆಯನ್ನು ಕೊಟ್ಟದ್ದು ಹೌದು ಅಂತಾದ್ರೆ ನಾನು ಹೋಗಿ ಆ ಸುರಪಾದಿಗಳನ್ನು ಹೆಡೆಮರಿ ಬಂಧಿಸಿ ಬರ್ತೇನೆ. ತಮ್ಮ ಅಣ್ಣ, ನಿನ್ನದಾದಂತಹ ವೀರೋಕ್ತಿಯನ್ನು ಕೇಳಿದಂತಹ ಅಸುರ ವೀರರೆಲ್ಲ ನಾಮುಂದು ತಾಮುಂದು ಎನ್ನುವ ಹಾಗೆ ಹೊರಟು ನಿಂತಿದ್ದಾರೆ. ಎಲ್ಲರೂ ಕೂಡ ಎದ್ದಿದ್ದಾರೆ. ತಡ ಮಾಡುವುದಲ್ಲ. ಸೇನಾ ನಾಯಕನಾಗಿ ನೀನು, ಸೇನೆಗೆ ಮಹಾನಾಯಕನಾಗಿ ನಾನು ಹೊರಡೋಣ.
ಕುಲೀಶರು ಅಂತ ಹೇಳುವುದು ಅದಕ್ಕೆ. ಹೌದಾ? ಸುಮನ ಸಾರು ಅಂತೆ ನೀವು. ಹೌದು, ಒಳ್ಳೆಯ ಮನಸ್ಸು ಉಳ್ಳವರು. ಎಂತ ಕರ್ಮದ್ದು ಒಳ್ಳೆಯ ಮನಸ್ಸು? ಎಲ್ಲಿ ತಪ್ಪಿದ್ದೇವೆ ಅಂತ ಹೇಳಿ. ಒಳ್ಳೆಯ ಮನಸ್ಸು ಹೌದು ಅಂತ ಆಗಿದ್ರೆ ನಾವು ಬಂದ ಕ್ಷಣ ಅಣ್ಣ ಬನ್ನಿ ಬನ್ನಿ ಕುಳಿತುಕೊಳ್ಳಿ ಹೀಗೆನ್ನು ಹಾಗೆ ಹೇಳಬೇಕಿತ್ತು. ನೀ ಯಾವ ಲೋಕದ ಅಣ್ಣ? ನೀನು ಬಣ್ಣದ ಅಣ್ಣನೇ. ಮತ್ತೆ ಕಾಣುದಿಲ್ಲ ನಿನಗೆ ಬಣ್ಣ? ಅದು ಕಾಣುತ್ತದೆ. ಬಡಿದಟ್ಟುತ್ತ ಸುಮನಸರ ಸ್ವಲ್ಪ ಸದಾಶಿವನ ಪ್ರಭಾವ ಉಂಟು ಅಂತ. ಹೌದಾ? ಅವನ ಅನುಗ್ರಹದಿಂದಲೇ ನಾವು ಇಷ್ಟರವರೆಗೆ ಇಲ್ಲಿವರೆಗೆ ಬಂದವರು. ಅಯ್ಯೋ, ಬಡಿದಟ್ಟುತ್ತ ಸುಮನಸರ ನಾವಿಲ್ಲಿ ಅಧಿಕಾರವನ್ನು ಪಡೆಯುವುದಕ್ಕಾಗಿ ಬಂದವರು. ಅಧಿಕಾರ ಬಿಟ್ಟು ಕೊಡ್ತೀಯೋ ಪೆಟ್ಟು ನಿಂತೀಯೋ? ಇದೆಂತದ್ದು ಅಂತ ಗೊತ್ತುಂಟ? ಕುಲೀಶ ಅಂತ ಹೆಸರು. ಹೌದಾ? ಹೌದು. ಇದರಲ್ಲಿ ಬಡದ್ರೆ ಅಂತದಾಗ್ತದೆ ಗೊತ್ತುಂಟ ನಿನಗೆ? ಇದರಲ್ಲಿ ಸಹ ಬರ್ತೇನೆ ಅಂತ ಪುರುಷವನ್ನು ಕಾಣಿಸಿ ನಡೆನ ನೀನು. ದೇವತೆಗಳನ್ನು ಹೆಗಣಿಸುತ್ತ ಮುಂಬರಿದು ಬಂದಾಗ ಕುಲೀಶಧಾರಿಯಾಗಿ ಯುದ್ಧಕ್ಕೆ ಇದಿರಾದವ ನಮ್ಮ ದೇವಲೋಕ ಬರಿದಾಗುವುದನ್ನು ಕಾಣುವಾಗ ನಾನೇ ಬರ್ಬೇಕಾಯ್ತು. ಮಖವ ಅರ್ಥವಿಸಿಕೊಂಡೆ. ಬಂದವ ಸಾಮಾನ್ಯ ಎನ್ನುವ ಹಾಗೆ ಭಾವಿಸಬೇಡ. ಶೋಣಿತಾದಿಪ ಧನುಕುಮಾರಕ ಶುಂಭದಾನವ ಅಜನಿಂದ ಬರಬಲ ಸಮನ್ವಿತನಾಗಿದ್ದೇನೆ. ನರನಾಗರನ್ನು ಗೆದ್ದಿದ್ದಾನೆ. ನಾಕದಲ್ಲಿ ಅಧಿಕಾರ ಸ್ಥಾಪನೆ ಚರಮಲಕ್ಷ ಬೀಡು ಸೇರಿದೆ ಬಯಸಿ ಬಂದು ಘೋರದಾನವರು ಸಂಗ್ರಹಗೈದು ಯಮನೂರ ಹೊಂದಿರುವರೆಂದು ಪ್ರಪಂಚ ಮುಖದಲ್ಲಿ ವಿಶೇಷವಾದುದು, ವಿಶಿಷ್ಟವಾದುದು, ತನ್ನ ಕೈಯೊಳಗಿರಬೇಕು ಅನ್ನುವುದು ಕ್ಷಾತ್ರದ ಒಂದು ಗುಣ. ಹೌದು, ಅದನ್ನು ಒಪ್ಪಬಹುದು, ಹೌದು, ಅದನ್ನು ಅಪ್ಪಿಕೊಳ್ಳಲೂಬಹುದು. ಹಾಗೆಂದು ಎಲ್ಲಾ ಕಾಲಕ್ಕೂ ಎಲ್ಲಾ ವಿಧದಲ್ಲಿಯೂ ಅದೇ ವಿಚಾರವನ್ನು ಅನುಗುಣಿಸುವುದಕ್ಕಾಗುವುದಿಲ್ಲ. ಯಾಕಾಗುವುದಿಲ್ಲ? ಕಾಲ, ಕ್ಷೇತ್ರ, ಪಾತ್ರ ಅನ್ನುವುದನ್ನು ವಿವೇಚಿಸಿ ವ್ಯವಹಾರ ಮಾಡಬೇಕಾಗುತ್ತದೆ. ಸ್ವರ್ಗಲೋಕ ಅನ್ನುವುದು ಅನಂತವಾದಂತಹ ಭಕ್ತಿಯ ಆಗರವೇ ಆಗಿದೆ. ಮಾಡಿದಂತಹ ಯಜ್ಞ ಕರ್ಮದ ಮೂಲಕವಾಗಿ ಪಡೆದ ದಿವದ ಅಧಿಕಾರ ಯಾವ ಕಾರಣಕ್ಕೂ ನಮಗೆ ಕೊಡುವ ಅಧಿಕಾರ ಇಲ್ಲ. ಹಾಗಾಗಿ ಮುಂದೊತ್ತಿ ಬಂದವನು ಹಿಂದಕ್ಕೆ ಹೋದರೆ ಒಳ್ಳೆಯದು ಒಳ್ಳೆಯದು ಅಂತ ಹೇಳ್ತಾ ಇದ್ದೇನೆ. ನಾನು ನೀನು ಎನ್ನುವುದು ನಮ್ಮ ವಾದ ಭೂಮಿಕೆಯಿಂದಲ್ಲ. ಇವತ್ತು ವಾದವೇ ಬೇಡ ಅಂತ ಅನಿಸ್ತದೆ. ಇವತ್ತು ಕೈಯಲ್ಲಿ ನೋಡುವ
ನಾಯಕನಿಗೆ ತ್ರಿಭುವನದಲ್ಲಡ ಶುಂಭದಾನವನಿಗೆ ಜಯವಾಗಲಿ, ಶುಭವಾಗಲಿ, ಮಂಗಳವಾಗಲಿ. ತಮ್ಮ ಅಣ್ಣ ಫಲಾರೆ ಭಾಪುರೆ ಮಜಾರೆ ಮಜಾ ಭೂತುರೆ ಕೂತು ಮಜಾರೆ. ಬಹಳ ಸಂತೋಷವಾಯಿತು. ನನಗೂ ಕೂಡ ಸ್ವರ್ಗಲೋಕ ನಮ್ಮ ಸ್ವಾಧೀನವಾಗಿದೆ. ದೇವಪೀಠವನ್ನು ನಾನು ಏರಿದ್ದೇನೆ ಎನ್ನುವಲ್ಲಿಗೆ ದಿವಂಕ ಸರಪರಾಯನ ಸೂತ್ರವನ್ನು ಕೈಗೊಂಡಿದ್ದಾರೆ. ದಿಕ್ಕಾಪಾಲಾಗಿ ಮಾಡಿದ್ದಾರೆ. ಹೌದಲ್ಲ? ಹಾಗಾದ್ರೆ 18 ಬ್ರಹ್ಮಾಂಡಕ್ಕೆ ಇನ್ನು ಒಡೆಯ ಯಾರು ಅಂತ ಕೇಳಿದ್ರೆ ಶುಂಭ. ಸರಿ, ಕೇವಲ ಸ್ವರ್ಗಲೋಕದ ಅಧಿಕಾರ ಮಾತ್ರ ಅಲ್ಲ, ದೇವತೆಗಳ ಪಂಕ್ತಿಯಲ್ಲಿ ಹವಿರ್ಭೋಜನ, ನಕ್ಷತ್ರ ಮಂಡಲದಲ್ಲಿ ಅಧಿಕಾರ, ಶುಂಭನೇ ಕೋ ದೇವ ಎನ್ನುವಂತಹ ಸಾರ್ವಕಾಲಿಕವಾದ ಸತ್ಯ ವೇದವಾಕ್ಯವಾಗಬೇಕು. ಸರಿ, ಸೂರ್ಯ ಚಂದ್ರರ ಸಂಚಾರದಲ್ಲಿ ತಡೆ, ಮುಕ್ಕೋಟಿ ದೇವತೆಗಳಿಗೆ ಸಲ್ಲುವಂತಹ ಹವಿಸ್ಸು ನಿಷಿದ್ಧ ಕ್ರಿಯೆ. ಸರಿ, ಶುಂಭನೇ ಕೋ ದೇವ ಎನ್ನುವ ಹಾಗೆ ಹೇಳಬೇಕು. ಅರ್ಪಣ ತರ್ಪಣ ಏನಿದ್ರು ಶುಂಭಾರ್ಪಣ. ಆದ್ರೊಂದು ಸಮಸ್ಯೆ ಆಯ್ತಲ್ಲ. ಏನು? ಸ್ವರ್ಗದ ಪೀಠವನ್ನು ನಾವು ಏರಿರುವಂತಹ ವೇಳೆಯಲ್ಲಿ ಈರ್ವರು ಹುಡುಗರು ಬಂದ್ರು. ಹೌದು, ಕಾಡಾಕಾಡಿಯಾಗಿ ಹೊಯ್ದಾಡಿದೆವು. ಅಷ್ಟು ಹೊತ್ತಿಗೆ ದೇವರ್ಷಿಗಳಾದಂತಹ ನಾರದರು ಬಂದು ಹೇಳಿದ್ರು, ಕ್ರೋಧಾದೇವಿಯ ಮಕ್ಕಳಿವರು, ನಿನ್ನ ಕಿರಿಯವೆಯ ಮಕ್ಕಳು, ದುರಸಲ್ಲ, ಅಪ್ಪಿಕೋ ಒಪ್ಪಿಕೋ ಎನ್ನುವ ಸಂಧಿಯನ್ನು ಮಾಡಿಸಿದ್ರು. ಆದ್ದರಿಂದಲೇ ಅರ್ಧಾಶ್ರಯನವನ್ನಿತ್ತೆ, ಮಂತ್ರಿ ಪದವಿಯನ್ನಿತ್ತೆ, ನನ್ನ ತಮ್ಮಂದಿರು ಎನ್ನುವ ಹಾಗೆ ಒಪ್ಪಿಕೊಂಡೆ. ಸರಿ, ಪ್ರಪಂಚದಲ್ಲಿ ನನ್ನ ವಿರೋಧಿಗಳು ಯಾರಿದ್ದಾರೋ ಅವರನ್ನು ದಮನಿಸುವುದಕ್ಕೆ ಅವರನ್ನು ಕಳುಹಿಸಿದೆ. ತಮ್ಮ ಅಣ್ಣ ಸ್ವರ್ಗಲೋಕ ಸ್ವಾಧೀನ ಆಯಿತು. ಹೌದು, ಸುರಾಪಾನ ಮಾಡದೆ ತುಂಬಾ ದಿವಸ ಆಯಿತು. ಆಯಾಸವೂ ಆಗಿದೆ. ಹೌದು, ಆದ್ದರಿಂದ ಸ್ವಲ್ಪ ಸುರಾಪಾನ ಮಾಡಿ ಹಾಯಾಗಿ ವಿಶ್ರಾಂತಿ ಪಡೆಯೋಣ. ಆಗಲಿ. ಅಳುವ ಸುಮನಸರಿಂಗೆ ಧೈರ್ಯವ ತಿಳುಗಿ ಬಳಿಕ ಯಾರು ಹೆದರಬೇಡಿ, ಶಕ್ತಿ ರೂಪಿಣಿ ಖಳರ ಬಳಿಗೈದುತ್ತ ಗೆಲುವಡ ಅಸಾಧ್ಯವೆಂದಿರುತ್ತ ತಿಳಿದಳ ಆ ಕ್ಷಣದೊಳಗೆ ಮೋಹದ ಬಲೆಗೆ ಸಿಲುಕಿಸಿ ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭ ಎನ್ನುತ್ತಲಿಗೆ ಎಂದು ಯೋಚಿಸಿ ಮಗಮಾಗಿ ಮಹಮಾಗಿ ಯೋಚಿಸಿ ಮಗಮಾಗಿ ಮಗಮಾಗಿ ಆ ಎಂದು ಯೋಚಿಸಿ ಮಗಮಾಗಿ ದೈತ್ಯ ವೃಂದವ ಮೋಗಿಸಿ ತರಿಯೇ ದೈತ್ಯ ವೃಂದವ ಮೋಗಿಸಿ ತರಿಯೇ ಮೋಗಿಸಿ ತರಿಯೇ ಸುಂದರಾಂಗವ ತಳೆದಂದು ಕೌಶಿಕಿಯಾಗಿ ಸುಂದರಾಂಗವ ತಳೆದಂದು ಕೌಶಿಕಿಯಾಗಿ ನಿಂದಳು ಮೆರೆವ
ಕದಂಬವನದೊಳದು ನಿಂತಳು ಮೆರೆವ ಕದಂಬ ವನದೊಳದು ಸುಂದರಂಗವು ತಳೆದಂದು ಕೌಶಿಕಿಯಾಗಿ ನಿಂದಳು ಮೆರೆವ ಕದಂಬವನದೊಳದು ನಿಂದಳು ಮೆರೆವ ಕದಂಬವನದೊಳದು ಮಗಮಾಗಿಯೇ ಸುಂದರಂಗವ ತಳೆದಂದು ಕೌಶಿಕೆಯಾಗಿ ನಿಂದಳು ಮೆರೆವ ಕದಂಬವನದೊಳದು ಮಹಾಮಾಯಿ ಎಂದು ಯೋಚಿಸಿ ಮಗಮಾಯಿ ದೈತ್ಯವೃತವ ಮೋಗಿಸಿ ತರಿಗೆ ಸುಂದರಂಗವ ತಳೆದಂದು ಕೌಶಿಕೆಯಾಗಿ ನಿಂದಳು ಮೆರೆವ ಕದಂಬವನದೊಳು ಅಭಯವಾಣಿಯನ್ನು ಕೊಟ್ಟಿದ್ದೇನೆ. ಕಿರಿದ ಸಮಯದಲ್ಲಿ ದಾನವರನ್ನು ಸಂಹರಿಸಿಕೊಡುತ್ತೇನೆ ಎನ್ನುವ ಹಾಗೆ ಈ ವಿಷಯದ ಕುರಿತಾಗಿ ನಾನು ಆಲೋಚನೆ ಮಾಡುವಂತಹ ಪ್ರಮೇಯ ಒದಗಿ ಬಂತಲ್ಲ. ಲೋಕದ ಮಾಯೆಯನ್ನು ಮೀರಿದವಳು ನಾನು, ಹಾಗಾಗಿ ಮಹಾಮಾಯೆ ಎನ್ನುವಂತಹ ನೆಗಳತೆಯನ್ನು ಪಡೆದಿದ್ದೇನೆ. ಆ ಶುಂಭನಿಗಿರುವಂತಹ ವರಬಲವಾದರೂ ಏನು? ಅಯೋನಿಜೆಯಾಗಿರಬೇಕು, ಕೋಶ ಸಂಭವೆಯಾಗಿರಬೇಕು. ಈ ವಿಚಾರವನ್ನು ಅರಿತಂತಹ ನಾನು ಗೌರೀದೇವಿ ಸ್ನಾನವನ್ನು ಮಾಡುವುದಕ್ಕೆ ಮಾನಸ ಸರಸಿಗೆ ಹೋಗುವಂತಹ ವೇಳೆ ದೇವತೆಗಳು ಸ್ತುತಿ ಮಾಡುವಂತಹ ಕಾಲಕ್ಕೆ ಗೌರಿ ದೇವಿಯ ಕೋಶದಿಂದ ಹೊರಬಂದೆ. ಆ ಕಾಲಕ್ಕೆ ಗೌರಿ ದೇವಿ ಕಪ್ಪಾಗಿ ಗೋಚರಿಸಿದಳು. ಕಂಡಂತಹ ದೇವತೆಗಳು ಕಾಳಿ ಎನ್ನುವ ಹಾಗೆ ಸಂಬೋಧಿಸಿದ್ರು. ಗೌರಿ ದೇವಿಯ ಕೋಶದಿಂದ ಹೊರಬಂದ ಕಾರಣ ನಾನು ಕೋಶ ಸಂಭವೂ ಹೌದು, ಅಯೋನಿಜೆಯೂ ಹೌದು. ಆದಷ್ಟು ಬೇಗ ಆ ದುರುಳರ ಹನನವೆನ್ನುವುದಾಗಬೇಕು. ಈ ಬಗ್ಗೆ ಆಲೋಚನೆಯನ್ನು ಮಾಡಿದ್ದೇ ತಡ. ನಾನು ಬಂದು ನಿಂತಹ ಸ್ಥಳ ಇದೇ ಕದಂಬ ಕಾಂತಾರ. ಎಂತಹ ಪ್ರಶಾಂತವಾದಂತಹ ವಾತಾವರಣ. ಒಂದೆಡೆ ಶುಕ ಪಿಕಗಳ ಗಾಯನ, ಮತ್ತೊಂದೆಡೆ ಮಯೂರಿಗಳ ನರ್ತನ, ಇನ್ನೊಂದೆಡೆ ಗಗನಚುಂಬಿ ಕದಂಬ ವೃಕ್ಷಗಳು. ಇದು ಆ ರಾಕ್ಷಸರ ತಾಣ. ಖಂಡಿತವಾಗಿಯೂ ಮೃಗಬೇಟೆಗೂ ವನವಿಹಾರಕ್ಕೂ ಆ ದಾನವರು ಬಂದೇ ಬರ್ತಾರೆ. ಆಗ ನನ್ನ ಮೋಹ ಎನ್ನುವಂತಹ ಬಲೆಯನ್ನು ಬೀಸಿ ಆ ದಾನವರನ್ನು ಸಂಹರಿಸಬೇಕು ಎನ್ನುವ ಹಾಗೆ ಸಂಕಲ್ಪವನ್ನು ಮಾಡಿಕೊಂಡಿದ್ದೇನೆ. ಹಾಗೆಂದು ಜಗದಾದಿ ಮಾಯೆ ನಾನು ಕುಳಿತುಕೊಳ್ಳುವುದಕ್ಕೆ ಒಂದು ಯೋಗ್ಯವಾದಂತಹ ಸ್ಥಳ ಬೇಡವೆ? ಈ ಬಗ್ಗೆ ಆಲೋಚನೆಯನ್ನು ಮಾಡಿದ್ದೇ ತಡ. ಅದು ಇಳಿಯುತ್ತಾ ಇದೆಯಲ್ಲ. ಕನಕ ದುಯ್ಯಾಲೆ ಮೆರೆಯಲು, ಕನಕ ದುಯ್ಯಾಲೆ ಮೆರೆಯಲು, ಉಯ್ಯಾಲೆ ಮೆರೆಯಲು, ಉಯ್ಯಾಲೆ ಉಯ್ಯಾಲೆ ಮೆರೆಯಲು, ವನದೊಳಗದು ಮೋದದೊಳು, ಆವನದೊಳಗದು ಮೋದದೊಳು, ಮೋದದೊಳು ಮೋದದೊಳು.
ಸನುಮತದಿಂದ ಉಯ್ಯಾಲೆಯನ ಸನುಮತದಿಂದ ಉಯ್ಯಾಲೆಯನ 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 ಜಗಜನನಿ ಆಡುತ್ತಲೇ ಕನಸು ಬಗಿನೋಳಲ್ಲಿ ಜಗಜನನಿಗಾಡುತ್ತಲೇ ಕನಸು ಬಗಿನೋಳಲ್ಲಿ ಸನುಮತದಿಂದ ವಿಹಾರೆಯನ ಜಗಜನನಿಗಾಡುತ್ತಲೇ ಕನಸು ಬಗಿನೋಳಲ್ಲಿ ಎಂದು ಯೋಚಿಸಿ ಮಗಮಾಯಿ ದೈತ್ಯಾವೃತವ ಹೋಗಿಸಿ ತರಿಗಿ 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 ತರಿಯೇ ದಿನಕರ ಕೋಟಿ ತೇಜದಲ್ಲಿ ತನ್ನ ತನು ಕಾಂತಿಯ ಬೀರುತ್ತಲ್ಲಿ ಅಂಬರದಿಂದ ಇಳಿಯುತ್ತಾ ಇದೆ. ಆದಿ ಮಧ್ಯ ಅಂತ್ಯರಹಿತವಾದಂತಹ ಸ್ವರ್ಣದ ಉಯ್ಯಾಲೆ ನನ್ನನ್ನೇ ಬಿಂಬಿಸುವ ಹಾಗುಂಟಲ್ಲ. ಆದಿ ಮಧ್ಯ ಅಂತ್ಯರಹಿತಳು ಎನ್ನುವ ಹಾಗೆ ಈ ಕನಕದ ಉಯ್ಯಾಲೆಯಲ್ಲಿ ಕುಳಿತು ಸುಶ್ರಾವ್ಯವಾದ ಗಾಯನವನ್ನು ಹಾಡಿದೆ ಎಂದಾದ್ರೆ ಖಂಡಿತವಾಗಿಯೂ ಆ ದಾನವರು ವಿವಶರಾಗುತ್ತಾರೆ. ಆ ಮುಖೇನವಾಗಿ ಅವರನ್ನು ಕೊಲ್ಲುವುದಕ್ಕೆ ಅವಕಾಶ ಎನ್ನುವುದು ಕೂಡಿ ಬರ್ತದೆ. ಹಾಗೆಂದು ಬಂದಂತಹ ದಾನವರ ಮುಂದೆ 2 ದ್ವಾರಗಳನ್ನು ಮುಂದಿರಿಸ್ತೇನೆ. ಒಂದು ಉದ್ಧಾರ, ಮತ್ತೊಂದು ಸಂಹಾರ ಎನ್ನುವ ಹಾಗೆ ಕೋಟಿ ಸೂರ್ಯನ ಪ್ರಭೆಯಿಂದ ಕಂಗೊಳಿಸ್ತಾ ಇರುವಂತಹ ನನ್ನನ್ನು ಜ್ಯೋತಿ ಸ್ವರೂಪಿಣಿ ಎನ್ನುವ ಹಾಗೆ ಕಂಡುಕೊಂಡ್ರೆ ಅಂಥವರ ಉದ್ಧಾರ. ಅದಲ್ಲ, ಬೆಂಕಿಯನ್ನು ಕಂಡು ಆಕರ್ಷಿತವಾದಂತಹ ಪತಂಗ ಹೇಗೆ ಬೆಂಕಿಯಲ್ಲೇ ಬಿದ್ದು ನಶಿಸಿ ಹೋಗುತ್ತದೆಯೋ, ತಿನ್ನುವ ಹಣ್ಣು ಎನ್ನುವಂತಹ ಹೆಣ್ಣು ಎನ್ನುವ ಹಾಗೆ ಮುಂದತ್ತಿ ಬಂದರೆ ಅಂಥವರ ಸಂಹಾರ ಎನ್ನುವ ಹಾಗೆ ತೀರ್ಮಾನ. ಮಾತ್ರವಲ್ಲ, ನನ್ನ ಗಿಂಪಾದ ಗಾಯನವನ್ನು ಆಲಿಸಿ ಆರಾಧನಾ ಭಾವದಿಂದ ಅಮ್ಮ ಎನ್ನುವ ಹಾಗೆ ಕಂಡುಕೊಂಡ್ರೆ ಅಂಥವರ ಉದ್ಧಾರ. ಅದಲ್ಲ, ಮೋಹ ಪರವಶರಾಗಿ ನನ್ನನ್ನೇ ಪಡೆಯುವುದಕ್ಕೆ ಮುಂದಾಗುತ್ತಾರಂತಾದ್ರೆ ಖಂಡಿತವಾಗಿ ಅವರ ಸಂಹಾರ ಎನ್ನುವ ಹಾಗೆ ತೀರ್ಮಾನ. ಕನಕದ ಉಯ್ಯಾಲೆಯಲ್ಲಿ ಕುಳಿತಂತಹ ನನ್ನನ್ನು ಅಮ್ಮ ಎನ್ನುವ ಹಾಗೆ ಕಂಡುಕೊಂಡ್ರೆ ಅವರ ಉದ್ಧಾರ. ಅದಲ್ಲ, ತೊಟ್ಟಿಲು ಕಟ್ಟುವಂತಹ ಆಲೋಚನೆ ಮಾಡ್ತಾರಂತಾದ್ರೆ ಸಂಹಾರ ಎನ್ನುವ ಹಾಗೆ ತೀರ್ಮಾನ. ತಡ ಮಾಡುವುದಾಕೆ, ಆದಷ್ಟು ಬೇಗ ಕನಕದ ಉಯ್ಯಾಲೆಯನ್ನು ಏರಿಕೊಳ್ತೇನೆ. ಶುಂಭನ ನೇಮದಿಂದಲೀ ಪ್ರತಿಯೆಲ್ಲೋ ಸಂಚರಿಸಿ ಶೋಧಿಸುವೆ ಎಂದೆನುತ್ತ
ಬ್ರಹ್ಮನ ಕುರಿತಾಗಿ ತಪಸ್ಸನ್ನು ಮಾಡಿದೆವು. ಒಲಿದಂತಹ ಬ್ರಹ್ಮದೇವ ಮನೋವೇಗ ಬ್ರಹ್ಮಚರ್ಯ ಕೇಳದ ಕೊಟ್ಟದ್ದು ಕದಾದು ಅದಟರ ಸದೈವ ಸ್ವರ್ಗವನ್ನು ಯಾರಿದೆವು. ನಮ್ಮವನಾದ ಶುಂಭನಾಳ್ವಿಕೆ ಶುಂಭನಾಗಲಿ ವಿಶುಂಭನಾಗಲಿ ಬಿಡುವವರು ನಾವಲ್ಲ. ಹೋರಾಟಕ್ಕೆ ಇಳಿದೆವು. ನಾರದನ ಆಗಮನ ಮಾಡಿಸಿದ ಸಂಧಿ ಎಲ್ಲಿದ್ರು ಹುಡುಕಬೇಕು. ದೇವತೆಗಳ ಇರೇ ಇಲ್ಲ. ತಿರುಗಾಟದ ಪರಿಣಾಮ ನಡೆಯುವುದಕ್ಕಾಗುವುದಿಲ್ಲ. ನಮಗೆ ತುಂಬಾ ಮಂದಿಗಾಗಿದೆ. ಉಪಾಯ ಕಂಡು ಹಿಡಿದಿದ್ದೇನೆ. ಅದಕ್ಕಾಗಿ ಏನು ಉಪಾಯ? ಅದಂಬಾವನಕ್ಕೆ ಇಳಿಯುವ ಬೇಟೆಯಾಡುವ ಸಿಕ್ಕ ಮಾಂಸ
ಬೇಟೆಯಾಡುತ್ತಾ ಬಂದ ರಾಗ ಮೃಗಮಾಂಸವನು ಮೆಲುತ್ತಾ ಮೆಲುತ್ತಾ ಎಲರಿಗೊಡ್ಡುತ್ತ ತನೊಬ್ಬ ಶ್ರಮವನು ಕಳೆವನು ಎಲರಿಗೊಡ್ಡುತ್ತ ತನುವ ಶ್ರಮವನು ಕಡಿವಿಗಿಲ್ದೆನುತ್ತಾಗ ಬರಲು ಬರಲು ಕದಂಬವನ ಬಿಡಿಗೆ ಖಳರು ಮೃಗಮಾಂಸ ಮೆಲುತ್ತ 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 ಯಾವ ಭಾಗ? ನಿನ್ನ ಹಿಂದಿನ ಭಾಗ. ನನ್ನ ಹಿಂದಿನ ಭಾಗ? ಹೌದು. ಇಲ್ಲಿ ಕಾಣುವುದಿಲ್ಲ. ಸ್ವರ ಕೇಳಿಸ್ತಾ ಉಂಟು. ಈ ಕಡೆ ಎಡ ಭಾಗ. ಹೌದು. ಎಲ್ಲಿದ್ದ? ನೀನೆಲ್ಲಿದ್ದಿ? ಬಂದೆ 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 ಬಂದೆ. ಏನು ಇದು ನೀನ? ನಾನು ಕೇಸರಿ ಮೈ ಮೇಲೆ ಹಾರಿತ ಅಂತ ಭಾವಿಸಿದ್ದೆ. ನೀನು ಕಾಲು ನೋಡುವಾಗ ಕಾಲು ಹಿಡಿದ ನೆಲಕ್ಕೆ ಬಡಿ ತಿಂತ ಭಾವಿಸಿದೆ. ಹಾಗಲ್ವಾ? ಮತ್ತೆ ಬೇಟೆಗೆ ತೊಡಗುವ ಕಾಲಕ್ಕೆ ಕೇಸರಿ ಒಂದು ಇದಿರಾಗಿ ಕಣ್ಣು ತಪ್ಪಿಸಿ ಓಡಿ ಹೋಗಿತ್ತು. ನನಗೆ ಅರಿವಿಲ್ಲದ ಹಾಗೆ ನನ್ನ ಮೈ ಮೇಲೆ ಎರಗಿತೋ ಹೀಗೆ ಭಾವಿಸಿದ್ದು. ನೋಡಿದ್ರೆ ಇದು ಕೇಸರಿ ಅಲ್ಲ, ನೀನು ನನ್ನ ತಮ್ಮ. ಹೌದು. ಹೇಗೆ ನಮ್ಮ ಬೇಟೆ? ಬೇಟೆ. ಆದ್ರೆ ಬೇಟೆಗೆ ತೊಡಗಿದ್ದು ಇವರು ಜೊತೆಯಾಗಿ. ಹೌದು. ಕೆಲವೇ ಕ್ಷಣದಲ್ಲಿ ಪಥವನ್ನು ಬದಲಾಯಿಸಿದವನು. ಎಲ್ಲಿ ಹೋದೆ? ಏನನ್ನು ಕೊಂದೆ? ಎಷ್ಟು ತಿಂದೆ? ಹೇಳು ಎನ್ನ ಮುಂದೆ. ಅಣ್ಣ, ನಿನ್ನ ನುಳಿದು ಓ ಈ ಪಥವಾಗಿ ಮುಂದೆ ಸಾಗಿದೆ. ನೀನು ಆವಾಗದಿಂದ ಅಲ್ಲಿ ತಿರುಗುತ್ತಾ ಇದ್ದಿ. ಕಾರಣ ಉಂಟು. ಹೋದಂತಹ ಸಂದರ್ಭದಲ್ಲಿ ಕೋಣಗಳ ಹಿಂಡು ಕೋಣ ಒಂದೈತ ತುಂಬ ಐತ. ಒಂದೇ ಇದ್ದ ಕೋಣ, ಭಯಂಕರ ಕೋಣ. ಇವತ್ತೊಂದೇ ಒಂದೇ, ಇವತ್ತು ಒಂದೇ. ನಾಳೆ ಬಂದಿತ್ತು ಬರಬಹುದು ಕೋಣ ಅಲ್ವಾ? ಅದು ಬರ್ಲಿಕ್ಕಿಲ್ಲ, ಬೇರೆಯೇ. ಏನ್ ಮಾಡಿದ್ದೆ? ಅದನ್ನು ನಾನು ಬಿಡ್ಲಿಲ್ಲ. ಕೋಡನ್ನು ಹಿಡಿದೆ, ನೆಲಕ್ಕೆ ಪಡಿದೆ. ಅಪ್ಪ ಎಂತಾಯ್ತು? ಅಪ್ಪಚ್ಚಿ ಅಪ್ಪಾಚಿ ಅಪ್ಪಚ್ಚಿ ಅಪ್ಪಾಚಿ ಅಪ್ಪಚ್ಚಿ ಅಪ್ಪಾಚಿ ಅಪ್ಪಚ್ಚಿ ಅಪ್ಪಾಚಿ ಅಪ್ಪಾಚಿ ಆಯ್ತಾ? ಅಪ್ಪಚ್ಚಿ ಮಾಡಿದೆ. ಏನ್ ಮಾಡಿದ್ದೆ? ರಕ್ತ ಬೇರೆ, ಮಾಂಸ ಬೇರೆ, ಹಾ. ಎಲುಬು ಬೇರೆ. ಹಾ. ರಕ್ತವನ್ನು ಗಟ 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 ಗಟ
ಅದನ್ನೊಂದು ಪ್ರಾರಂಭ ಮಾಡಿದ್ಯಾ? ಕುಡಿದೆ. ಕುಡಿಲಿಕ್ಕೆ ಮತ್ತೆ ಮಾಡು ಮಾಡು ಅಭ್ಯಾಸ ಮಾಡು. ರುಚಿ ಅಣ್ಣ. ಕುಡಿಲಿಕ್ಕೆ ಅಭ್ಯಾಸ ಮಾಡಿದ್ದಾನೆ ಅಂತ. ರಕ್ತ ಬಿಸಿ 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 ರಕ್ತ ಆಗ್ಬೇಕು. ಮಾಂಸದ ಮಾಂಸದ ರಕ್ತ ನಿನ್ನ ರಭಸಕ್ಕೆ ಹೊಡುತ್ತದ. ಅಷ್ಟು ರುಚಿ. ಮಾಂಸವನ್ನು ಬಿಡ್ಲಿಲ್ಲ. ಮತ್ತೆ ಮಾಂಸವನ್ನು ಏನು ರಕ್ತ ಕುಡಿದೆ, ಮಾಂಸ ತಿಂದೆ, ನುಂಗಿದೆ. ನೀನು ಅಷ್ಟು ಮಾಡುವಾಗ ನಿನ್ನ ಅಣ್ಣ ಜೀವಂತ ಇದ್ದಾನೆ ಅಂತ ಗೊತ್ತಿಲ್ವೇನ? ಅಣ್ಣ ನನಗೆ ತರಲಿಲ್ಲ. ನೆನಪಾಗಿದೆ ಅಣ್ಣ. ಏನು ನಿನಗಾಗಿ ತಂದಿರ್ಪೆ. ಏನು ತಂದಿರ್ಪೆ? ಎಂತದ್ದ? ಎಲುಬು. ನಿನಗೆ 4 ಕಾಲಿನ ಪ್ರಾಣಿಯಾಗಿ ಕಾಣ್ತೇನೆ ನಾನು. ಎಲುಬು ತಿನ್ಲಿಕ್ಕೆ ಎಂತದ್ದ ಅಣ್ಣ? ಎಂತದ ಅಣ್ಣ? ನೀನು ಎಲುಬು ಪ್ರಿಯನಲ್ವೇ? ಬರೇ ಎಲುಬಲ್ವ? ಮತ್ತೆ ಮಾಂಸ ಮಿಶ್ರಿತವಾದ ಎಲುಬು. ಮಾಂಸ ಇರ್ತದ? ಮತ್ತೆ ಇಲ್ಲದೆ ನಾನು ನೋಡುವಾಗ ಎಲುಬು ಮಾತ್ರ ಕೈ. ನೀನು ಬರುವಾಗ ಮಾಂಸ ತಿನ್ನುವುದು ನಾನು. ಇಲ್ಲದಿದ್ದರೆ ನಿನಗೆ ಕೊಡ್ಬೇಕಲ್ಲ. ಏನಣ್ಣ ಇದು? ಅಕ್ಕ ಹೌದಾ? ನೀನು ಎಲುಬು ತಂದಿದ್ಯಲ್ಲ? ಹೌದು. ಅದಕ್ಕೆ ಸಮರ್ಪಣೆ ಗೊತ್ತಾಗಿದೆ. ಅದಕ್ಕೆ ಎಲುಬು ತಂದಿದ್ದ. ಬಿಸಾಡು. ಇನ್ನು ಮಾತಾಡಬಾರ್ದು. ಇನ್ನು ಸುದ್ದಿಲ್ಲ. ಬಹುಶಃ ರುಚಿ ಸಿಕ್ಕಿದಕ್ಕೆ ನಿನಗೆ ಧನ್ಯವಾದ ಹೇಳಿದ್ದ. ನನ್ನ ನುಳಿದು ನೀ ಹೋದವ. ಏನು ಕೊಂದೆ, ಏನು ತಿಂದೆ ಹೇಳು. ನನ್ನ ಮುಂದೆ ಮುಂದೆ ಹೋದೆ. ಒಂದು ಕಡೆಯಲ್ಲಿ ಪದರ ಎಡೆಯಲ್ಲಿ ಶಾಶ ಮೊಲ ಮೊಲ ಬಿಳಿ 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 ಬಿಳಿ. ಏನು ಮಾಡಿದೆ? ಒಂದು ಕಪ್ಪಿದ್ದಿಲ್ಲ, ಹಿಂಡು ಹಿಂಡಾಗಿ ಪದರ ಎಡೆಯಲ್ಲಿ ಅವತ್ತು ಕುಳಿತಿದ್ದವು. ಅವುಗಳ ಹಿಂಡಿನ ಮಧ್ಯ ಹಾಗೆ ಇಷ್ಟಿಷ್ಟುದ್ದ. ಏನಣ್ಣ? ಕಿವಿಗಳು ಕಿವಿ ಎಲ್ಲವನ್ನು ಜೊತೆ ಸೇರಿಸಿದೆ. ಕಂಕುಳಡಿಯಲ್ಲಿಟ್ಟೆ. ಎಲ್ಲಿ? ಕಂಕುಳದಡಿಯಲ್ಲಿ. ಅಲ್ಲಿ ಅಲ್ಲ, ನನ್ನ ಕಂಕುಳಡಿ. ನಿನ್ನದ್ದಿ. ಆಮೇಲೆ ಏನ್ ಮಾಡಿದೆ ಗೊತ್ತಾ? ಏನ್ ಮಾಡಿದೆ? ಹೀಗೆ ನಡಿಬೇಕು ಅಂತ ಯಾರಾದ್ರೂ ಹೇಳಿಕೊಟ್ಟಿದ್ದಾರ ನಿಂಗೆ? ಅದು ನಮ್ಮಲ್ಲಿ ಒಬ್ಬ ಇದ್ದಾನೆ, ಅವನನ್ನು ನೋಡಿ ಕಲ್ತೆ. ಇದು ನಮ್ಮಂತವರು ನಡೆಯುವ ನಡಿಗೆ ಅಲ್ಲ ಇದು. ಯಾಕೆ ನೋಡ್ತದ ಹಾಗೆ? ಯಾಕೆ? ನೀರಾಜಾಲವಾಗಿ ಇಲ್ಲಿ ಮೊಲ ಇದ್ದತ್ತಲ್ವ? ಮೃದು ಮಾಂಸ ಸಣ್ಣ ಪ್ರಾಣಿ. ಹೌದು. ಅಪ್ಪಚ್ಚಾದ್ರೆ ಕೆಳಗೆ ಬೀಳ್ತದೆ. ಮೃದುವಾಗಿ ಇಲ್ಲಿ ಹಿಡ್ಕೊಂಡು ಬಂದೆ. ಇಲ್ಲೊಂದು ಬಂಡೆ ಕಾಲು. ಏನ್ ಮಾಡಿದೆ? ಆಮೇಲೆ ಏನ್ ಮಾಡಿದೆ ಗೊತ್ತಾ? ಇಲ್ಲಿತ್ತಲ್ಲ, ಅಲ್ಲಿತ್ತು. ಇಲ್ಲಿಂದ ಅಣ್ಣ ಇಲ್ಲಿ ಬಾ ಅಣ್ಣ. ಇದು ಏನಣ್ಣ ಇದು? ಏನು? ಈ ದೃಶ್ಯವನ್ನು ನೋಡುವಾಗ ನನ್ನ ಮನಸ್ಸಿನಲ್ಲಿ ಒಂದು ದೃಶ್ಯ ಓಡುತ್ತಾ ಉಂಟು. ಯಾವ ದೃಶ್ಯ ಹೇಳಿಬಿಡು. ಒಂದು ಕೈಯವ ತಿಂಡಿ ಮಾಡಿ ಎಣ್ಣೆಗೆ ಬಿಟ್ಟ ಹಾಗೆ. ಎಂತದ ನಿನ್ನ ಇವತ್ತು? ಅದಕ್ಕೆ ಅದನ್ನು ಕೊಡ್ಲಿಲ್ಲ. ತಿಂಡಿಯಲ್ಲಿ ನೋಡುವಾಗ ಕೇಶ ರಾಶಿ. ಅದಕ್ಕೆ ಕೊಡದ್ದು ಅಂತ ಇವತ್ತು ಅದನ್ನು ಬೇರೆ ಕೊಟ್ಟದ್ದು. ಅದಕ್ಕೆ ಕೊಟ್ಟರೆ ನೀವು ಹಾಗೆ ಹೇಳ್ತೀರಿ. ಗೊತ್ತಾಯ್ತಾ? ಎಂತದ ತಿಂಡಿ ಮಾಡಿದ್ದಲ್ವಾ? ಮತ್ತೆ ಇಲ್ಲಿಂದ ಅಪ್ಪಚ್ಚಿ ಮಾಡಿ ಅಲ್ಲಿ ರಾಶಿ ಹಾಕಿದ್ದು. ಹೌದಾ? ಆಮೇಲೆ ಮಾಂಸವನ್ನು ಬಾಚಿ ಬಾಚಿ ತಿಂದೆ, ರಕ್ತವನ್ನು ಗಟ್ಟಗಟ್ಟಲೆ ಕುಡಿದೆ. ಅಷ್ಟು ಹೊತ್ತಿಗೆ ನಿನ್ನ ನೆನಪಾಯ್ತು. ನಿನಗೆ ಕಿವಿ ತಂದಿದ್ದೇನೆ. ಏನ ಕಿವಿ ನಾನು ತಿನ್ನುವನ? ನಮ್ಮ ಕೂಟದಲ್ಲಿ ನಿನ್ನಷ್ಟು ಕಿವಿ ತಿನ್ನುವರು ಬೇರೆ. ನಿನ್ನಲ್ಲಿ ಮಾತನಾಡದೆ ಮತ್ತೆ ಯಾರೆಲ್ಲ ನನಗೆ ಸಮಸ್ಯೆ ಆಯ್ತು. ನನ್ನಂತೆ ಕಿವಿ ತಿನ್ನುವುದು. ಏನನ್ನ ಇದು? ನೀನು ಕಿವಿ ಪ್ರಿಯನಲ್ಲವೇ? ಅದಕ್ಕಾಗಿ ಕಿವಿ ಪ್ರಿಯ. ಈಗ ಮುಳುಗಿಸಿ ಮುಳುಗಿಸಿ ತಿಂತಿ ನೋಡು, ಎಷ್ಟು ರುಚಿ. ಮತ್ತೆ ಆದ್ರೆ ಒಂದು ತಿನ್ನದಿದ್ರೆ ಹೊಟ್ಟೆಗೆ ಹಸಿವೆ, ತಿಂದ್ರೆ ಹೊಟ್ಟೆ ಬಾರ, ಎದ್ದು ನಿಲ್ಲುವುದಕ್ಕಾಗುದಿಲ್ಲ. ಸಮಾಜ ಎಲ್ಲ ಸುರಿತಾ ಉಂಟು. ನನಗೆ ನೀನೇನಾಗಬೇಕಪ್ಪ? ಒಂದ್ ಸ್ವಲ್ಪ ಗಾಳಿ ಹಾಕು. ಏನನ್ನ ಇದು? ಒಳ್ಳೇದು. ನಾನು ಎಷ್ಟು ದುಡಿದಿದ್ದೇನೆ. ಎಲ್ಲಿ? ನಿನಗೆ ಗೊತ್ತಿಲ್ಲ ಅದು. ಎಲ್ಲಿ? ಹೂವಲ್ಲಿ ಬೇಟೆಗೆ ಹೋಗುವಾಗ. ಇಲ್ಲೆಲ್ಲ ದುಡ್ದತ್ತ ಅಲ್ಲಿ ಅಲ್ವಾ? ಹೌದು. ಏನಾಯ್ತು ಈಗ? ನನಗೂ ಗಾಳಿ ಬೇಕು. ನಿನಗೆ ಗಾಳಿ ಬೇಕಾ? ಮತ್ತೆ ನಿನಗೆ ನಾನು ವಾದ ಮಾಡಿದ್ರೆ ಗಾಳಿ ಬರ್ತದ? ಬರುವುದಿಲ್ಲ. ಅದಕ್ಕೆ ಅನುಕೂಲವಾದ ಸ್ಥಳವನ್ನು ಆರಿಸಿಕೊಳ್ಬೇಕು. ಏನು ಮಾಡುವ? ತುಹಿನಾದ್ರಿ ಕಾಣ್ತಾ ಇದೆ. ತುಹಿನಾದ್ರಿಯ ತುತ್ತ ತುದಿಯನ್ನು ಏರಿದ್ದೇವೆ. ಮೇಲೆ ನೋಡು ನೀಲ ಗಗನ, ಕೆಳಗೆ ನೋಡು ಶಾಂತ ಭವನ, ಸುಪ್ರಸನ್ನವಾದಂತಹ ವಾತಾವರಣ. ಹೂವ ನುಟ್ಟಿವೆ, ಹೂವ ಬಿಟ್ಟಿವೆ, ಹೂವ ತೊಟ್ಟಿವೆ ಮರಗಳು. ಚೈತ್ರ ಯಾತ್ರೆಗೆ ಬಂದು ನಿಂತಿಹವು 100 ಚೆಲುವಿನ ರಥಗಳು. ಕಾಮರತಿಯರು ಬಂದು ಪಾಡುವ ರಾಸಲೀಲಾಪಥಗಳು. ಸೃಷ್ಟಿ ಕಾರ್ಯಕ್ಕೆ ಚೈತ್ರ ಬರೆದಿಹ ಮಧುಪವಾಡದ ಕಥೆಗಳು. ಭವರನ ಭವರವೋ ವಸಂತನ ವಿಹಾರ ಕ್ಷೇತ್ರವೋ ಎನ್ನುವ ಹಾಗೆ ಭ್ರಮೆಗೊಳಗಾದೆವು. ಹೌದು. ನಮ್ಮ ಅಜ್ಜಾಧಾರಕ ಮಂದ ಮಾರುತ ಮಂದ ಮಂದವಾಗಿ ಬೀಸ್ತಾ ಇದ್ದಾನೆ. ಬೀಸು ಗಾಳಿ ಬರ್ಲಿ, ಬೀಸು ಗಾಳಿ ಬರ್ಲಿ. ನಲವಿನ್ಯೋ ಮಾರುತನ ಸೇವಿಸಿ
ನಲವಿನ್ಯೋ ಮಾರುತನ ಸೇವಿಸೇ ಖಳಿಲದ್ಯೋ ನಾಸಿಕ ಹುಚ್ಚ ಎಂತದ ನಾಸಿಕ್ ಏ ಪಾಪಿ, ನಾಸಿಕ್ ಬಾರಿಸುದಲ್ವಾ? ಮತ್ತೆ ಮೂಗು ನಾಸಿಕ ಅಂದ್ರೆ ಈಗ ಮತ್ತೆ ಇದೆಂತದ್ದು ನಾಸಿಕ್? ಇದು ನಾಸಿಕಕ್ಕೆ ಪರಿಮಳ ನಾಸಿಕಕ್ಕೆ ಪರಿಮಳ ಖಳರಿಗೊದಗಲಿಕಾಗ ಕಲರು ವನದೊಳಗೆ ಇಳಿಯುವುದೈ ಅರಸಿದರದು ಮೋಗಿಳಿಯುತ್ತಾಗ ತಳುವದ ಸಮಯದಲ್ಲಿ ಕೇಳಿಸಿ ತಳುವದ ಆ ಸಮಯದಲ್ಲಿ ಕೇಳಿಸಿ ನಲವಿನು ದುಯ್ಯಾಲೆಗಲಿ ಕುಳಿತು ದೇವಿಯು ಪಾಡುತ್ತಿಗ ಗಾಯನವ ಆಲಿಸುತ್ತ ಪಾಡುತ್ತಿಗ ಗಾಯನವ ಗಾಯನವ ಆಲಿಸುತ್ತ ಕೇಳಿದೆಯಾಗ ಏನನ್ನ ವೀಣೆಯ ಪಿಡಿದೀರ್ಪ ವಾಣಿಗೆ ಈ ಪರಿಗಲಿ ವಾಣಿ ವೀಣಾ ಪಾಣಿ
ಎದೆಗಾಗಿ ಬಂದು 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 ಸಾನುರಗದೊಳಿಂದು ಗಾನ ಪಡುವಳು ಗಾನ ಪಡುವಳು ಗಾನ ಪಾಡುವಳು ಗಾನ ಪಾಡುವಳು ಗಾನ ಪಾಡುವಳು ಗಾನ ಪಾಡುವಳು ಗಾನ ಪಾಡುವಳು ಗಾನ ಪಾಡುವಳು ಸಾನುರಗದೊಳಿಂದು ಗಾನ ಪಡುವಳು ಗಾನ ಪಡುವಳು ಇದೇನು ಇದೇನು ಗಾನ 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 ಪಡುವಳು ಇದೇನೆಂದು ತಿಳಿಯದಾಗಿವುದು ಇದೇನೆಂದು ತಿಳಿಯದಾಗಿವುದು ಕಾನನದೆಡೆಗಾಗಿ ಬಂದು ಕಾನನದೆಡೆಗಾಗಿ ಬಂದು 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 ಎಡೆಗಾಗಿ ಬಂದು ಸಾನುರಗದೊಳಿಂದು ಗಾನ ಪಾಡುವಳು ಸಾನುರಗದೊಳಿಂದು ಗಾನ ಪಾಡುವಳು ಇದೇನೆಂದು ತಿಳಿಯದಾಗಿರುವುದು ನಾರದ ನೀರದ ನಾರದ ಸಂಭ್ರಮದೊಳಗಿಂತು ಗಾನ ಪಾಡುವನು ಏನೆಂಬುದ ತಿಳಿಬೇಕೆಂದು ಸಂಭ್ರಮದೊಳಗಿಂತು ಗಾನ ಪಾಡುವನು ಏನೆಂಬುದ ಸಂಭ್ರಮದೊಳಗಿಂತು ಸಂಭ್ರಮದೊಳಗಿಂತು ಗಾನ ಪಾಡುವನು ಗಾನ ಪಾಡುವನು ಗಾನ ಪಾಡುವನು ಏನೆಂಬುದ ತಿಳಿಯಬೇಕು
ತಿಳಿಯಬೇಕು ತಿಳಿಯಬೇಕು ಇತರ ದಿನ ತೈ 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 ತೈ ಇತರ ದಿನ ಬಿತ್ತೊಂದು ದಿನ ತತ್ತೊಂದು ದಿನ ಬಿತ್ತೊಂದು ದಿನ ತೈ ತೈ ದಿನ ತೈ ತೈ ದಿನ ತೈ ದಿನ ತೈ ದಿನ ತೈ ತೈ 15 ದಿನ ತೈ ದಿನ ತೈ ದಿನ ತೈ ತೈ 25 ದಿನ ತೈ ದಿನ ತೈ ತೈ 25 ದಿನ ತೈ 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 ತಾತಕಿತ ದಿನ ತೈ ದಿಮಿತ ದಿನ ತಾ ಅಯತ ದಿನ ತೈ ಇಂತ ದಿನ ತೈ ತೈ ತದಿನ ತೈ ತೈ ತದಿನ ತೈ ತೈ ದಿಮಿತ ದಿನ ತೈ ತೈ ದಿನ ತೈ 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 ವಿಡಿಯ ವಿಡಿಯ ವಿಡಿದಿ ಭವಾನಿಗೆ ಪರಿಗಲಿ ಕಾನನ ತೆಗೆದು ತಾನು ರಗದೊಳಿದು ದಾನ ಪಡುವಳು ಪುತ ತಡಿಯದಾಗಿ ಹೂತು ಇದೇನು ಅಮ್ಮ ಕಿಡಿದೆ ಜ್ಞಾನ ಕಿಡಿದೆ ಜ್ಞಾನ ಕಿಡಿದೆ ಪರಮಾಶ್ಚರ್ಯ ತಂದಾಳಿಗೆ ತನುವನ್ನು ಒಡ್ಡಿ ನಮ್ಮನ್ನು ನಾವೇ ಮೈಮರೆತಾ ಇದ್ದೆವು. ಹೌದು. ಅಷ್ಟು ಹೊತ್ತಿಗೆ ಒಂದು ಸ್ವರ ಯಾವುದರದ್ದು ಜೊತೆಗೆ ವೀಣೆಯ ನಾದ. ಏನಿದು? ಏನು ಏನು ಯಾವುದರ ಸ್ವರ? ಯಾವುದರದ್ದು? ಬಹುಶಃ ಬಿದಿರು ಬಿದಿರ ಮೇಲೆಗಳು ತಾಗಿ ಶಬ್ದವನ್ನು ಮಾಡಿರಬಹುದೇ? ಆಗಿರಬಹುದೇ? ಆಗಿರಬಹುದಾ? ಅದು ಒಂದು ರೀತಿಯ ಕರ್ಕಶ ಇರ್ತದೆ. ಹಾಗಾದ್ರೆ ಪಕ್ಷಿಗಳ ಚಿಲಿಪಿಲಿ ನಾದ ಅದು ಒಂದೇ ಕೇಳಬೇಕಿತ್ತು. ಎಷ್ಟೋ ಪಕ್ಕಿಗಳು ಚಿಲಿಪಿಲಿ ಚಿಲಿಪಿಲಿ ಅಂತ ಹೇಳುವಾಗ ಹೇಗೆ ಕೇಳ್ತದೆ? ಇದು ಇದು ಹೇಗೆ ಕೇಳ್ತದೆ? ಒಂದೇ ಸಮಾನವಾದ. ಹಾಗಾದ್ರೆ ಏನಾಗಿರಬಹುದು? ಏನಾಗಿರಬಹುದು? ಯಾರಾಗಿರಬಹುದು? ಅರ್ಥವಾಯ್ತು. ಯಾರು? ನನಗೆ ಗೊತ್ತಾಯ್ತು. ಗೊತ್ತಾಯ್ತಾ? ಇದು ಅವಳದ್ದೇ ಕೆಲಸ. ಇಲ್ಲಿ ಕರ್ಕೊಂಡು ಬಂದಿದ್ಯಾ ಅವಳನ್ನು? ಎಲ್ಲ ಕಡೆಯೂ ಹೋಗುತ್ತಾಳೆ ಅವಳು. ಯಾರವಳು? ಅವಳು ಯಾರು? ಯಾರು ಅಂತ ಅರ್ಥ ಆಗ್ಲಿಲ್ವಾ? ಇಲ್ಲ. ಬ್ರಹ್ಮನ ರಾಣಿ ಆ ಪಣಿವೇಣಿಯೇ ಇಲ್ಲಿ ಸಂಗೀತವನ್ನು ಮಾಡ್ತಾ ಇದ್ದಾಳೆ. ಪನ್ನಗವೇಣಿ, ಪುಸ್ತಕ ಪಾಣಿ, ಬ್ರಹ್ಮನ ರಾಣಿ, ಅವಳೇ ವಾಣಿ. ಅವಳದ್ದೇ ಕೆಲಸ ಇದು. ಬರ್ಲಿಕ್ಕಿಲ್ಲ. ಯಾಕೆ? ಬ್ರಹ್ಮನ ಸೃಷ್ಟಿಯ ಕಾರ್ಯಕ್ಕೆ ಸ್ಫೂರ್ತಿಯಾಗಿ ಅವನ ಬಳಿಯಲ್ಲಿ ಅನುದಿನವಿರಬೇಕಾದವನು ಸತ್ಯಲೋಕವನ್ನು ತೊರೆದು ಧರಿಗಿಳಿಯುವುದಕ್ಕೆ ಸಾಧ್ಯ ಉಂಟೆ? ಸಾಧ್ಯವಿಲ್ವೇ? ಇದು ವಾಣಿ ಅಲ್ಲ, ಇದು ಹೆಣ್ಣು ಮಕ್ಕಳ ಧ್ವನಿ ಅಲ್ಲ, ಮತ್ತೆ ಗಂಡು ಮಕ್ಕಳ ಕೆಲಸ. ಯಾರದ್ದು? ಅವನೇ ಅವೈತಾನಲ್ಲ. ಯಾರು? ಕುದುರೆಮುಖ ಕುದುರೆಮುಖ ಕುದುರೆಮುಖ. ಯಾರು ಎತ್ತೀರಾ? ಜನ ಕರೆಯುವುದ ನೀನು? ಕುದುರೆಯ ಮುಖವುಳ್ಳವ ಇದ್ದಾನ ತುಂಬುರ ತುಂಬುರ ಅವನ ಕೆಲಸ. ಅವನಾಗಿರುವುದಕ್ಕೆ ಸಾಧ್ಯವಿಲ್ಲ. ಯಾಕಲ್ಲ? ಚಂಡಮುಂಡರು ನಾವಿಲ್ಲಿದ್ದೇವೆ ಎನ್ನುವ ವಾರ್ತೆ ಕೇಳಿ ತಿಳಿದರೆ ಸಾಕು. ಇಲ್ಲಿಂದ ಓಡಿದವ ನೇರ ನಿಲ್ಲುವುದು ದೇವಲೋಕದಲ್ಲಿ. ತುಂಬುರ ಅಲ್ಲ, ಅವನ ಮುಖ ಮಾತ್ರ ನೋಡುವುದಕ್ಕೆ ಚಂದ ಇಲ್ಲ. ಸಂಗೀತಕ್ಕೆ ಮುಖ ಯಾಕ? ಸ್ವರ ಮಾತ್ರ ಬೇಕಾದ. ತುಂಬುರಲ್ವಾ? ಅಲ್ಲ. ಹಾಗಿದ್ರೆ ಇನ್ನೊಬ್ಬ ಇದ್ದಾನೆ. ಯಾರು? ನಾರದ ನೀರದ ಅವನಮ್ಮ ಶಾರದ. ಅಣ್ಣ, ಇದು ಎಷ್ಟು ಹೊತ್ತಾಯ್ತು ಗಾಯನ ಕೇಳುವುದು? ಇಷ್ಟೊತ್ತಿಗೆ ಮುಗಿಬೇಕಿತ್ತು. ಮುಗಿಬೇಕಿತ್ತು? ಏನು ಮುಗಿಲಿಲ್ಲ, ಕೇಳ್ತಾ ಉಂಟು. ನಾರದಲ್ಲ, 3:45 ಗಳಿಗೆಯಲ್ಲಿ 3 ಲೋಕ ಸಂಚಾರ ಮಾಡುವವ ನಾರದ. ಅವನಾಗಿರುವುದಕ್ಕೆ ಸಾಧ್ಯವಿಲ್ಲ. ನಾರದ ಅಲ್ವೇ? ಅಲ್ಲ. ತುಂಬುರಲ್ವೇ? ವಾಣಿ ಅಲ್ವೇ? ಖಂಡಿತ ಅಲ್ಲ. ಆದರೂ ಗಾಯನ ಹೌದು. ಕೇಳಿಸ್ತಾ ಇದೆ. ಇದು ಏನು ಅಂತ ತಿಳಿಯಲೇಬೇಕು. ಅದಕ್ಕಾಗಿ ಸ್ವರ ಪಿಡಿಯುವ. ಸ್ವರ ಪಿಡಿದು ನಡೆತರನೋ, ಸ್ವರ ಪಿಡಿದು ನಡೆತರನೋ, ತನುವಿನ ಪರಿಮಳ, ತನುವಿನ ಪರಿಮಳ,
ಪರಿಮಳ ಅದು ವಾಸನೆ. ಅದರ ಪರಿಮಳ ನಿಲ್ಲು. ತನುವಿನ ಪರಿಮಳ ಅಣ್ಣ ಇಲ್ಲಿ ಬಂತು ಎಲ್ಲ ಇನ್ನೊಂದು ಪರಿಮಳ ಉಂಟು. ಅದು ಮಾತ್ರ ಯಾವುದು? ಯಾವುದು? ಇದು ತನುವಿನ ಪರಿಮಳ. ಹೌದಾ? ಸ್ವಲ್ಪ ಮುಂದೆ ನಾಸಿಕಕ್ಕೆ ಸೋಕಲು 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 ಸೋಕಲಲ್ಲ, ಅವನ ಊರು ಜೋಡ್ಕಲ್ಲು. ಅರರೆ ಕೌತುಕವೆಂದು ಪರಿಮಳ ಬಿಡಿದು ಮುಂಬರಿಗಿಯೇ ತರಣಿ ಕೋಟಿ ಪ್ರಕಾಶ ಗೋಚರಿಸಲಚ್ಚರಿಗಿಲ್ದ ಕಳ್ಡರು ಕಳ್ಡರು ಸ್ವರ್ಣ ದುಯ್ಯಾಲೆಗಲಿ ದೇವಿಗೆನು ಅರರೆ ಅರರೆ ಅರರಿಗಿಲ್ಲಿ ಒಳಿತ ಬಿಟಗಾರಿ ಅರರೆ ಅಮಮ ಅರರೆ ಅಮಮ ಅರರೆ ಬಿಟಗಾರಿ ಬಿಟಗಾರಿ ಬಿಟಗಾರಿಯಾಗಿ ನೋಡಿ ಸ್ಮರಣ ಕೂರ್ಕಣಿ ಅತ್ತಿಗಳು ನೀರಿ ನೋಡಿ ಮರಣ ಮರಣ ಕೂರ್ಕಣಿ ಮರಣ ಕೂರ್ಕಣಿ ಮರಣ ಕೂರ್ಕಣಿಗೆ ಅತ್ತಿಗಳು ನೀರಿ ಶರದೇಂದು ವದನೆ ಸರಸಿಜ ವದನೆ ಶರದೇಂದು ವದನೆ ಹರಿಣ ನೇತ್ರಿ ಹರಿಣ ನೇತ್ರಿ ಹರಿಣ ನೇತ್ರಿ ಅಪ್ಪ ಬಗೆ ನೋಡಿ ಚೆಲುವ ಚೆಲುವ ತರುಣಿ ಮಣಿಯು ಬಗೆ ನೋಡ ತರುಣಿ ಮಣಿಯು ಕೋಮಲ ಗಾತ್ರಿ ಕುಸುಮ ಗಾತ್ರಿ ಕೋಮಲ ಗಾತ್ರಿ ವಿಮಲ ಗಾತ್ರಿ ವಿಮಲ ಗಾತ್ರಿ ಕೋಮಲ ಗಾತ್ರಿ ಅರವಿ ಅರವಿಗಿನ್ನು ಬೆಳತ ಬಿಟಗಾರಿ ಮರಣ ಕುರ್ಗಣೆಯ ತಿಗಳು ನಿರಿ ಸರಸಿ ಜವದನೆ ಹರಿಣ ನೇತ್ ತರುಣಿ ಮಣಿಯು ಕೋಮಲಗ ಅರರೆ 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 ಅಮಮ ಅರರೆ ಅರರ ಇಲ್ಲಿ ಒಳಂತ ಬಿಟ
ಗಗನ ಕೂರ್ಗಳೆಯಂತೆ ಹೇಳು ನೀರೇ ಶರ ಇಂದು ವದನೆ ಹರಿನ ನೇತ್ರೆ ಚೆಲುವ ತರುಣಿಮಣಿ ಕೋಮಲ ಗಾತ್ರೆ ಏ ತಮ್ಮ ಏನು ಭಯಂಕರವಾದ ಕಾರಣ ಇಂತಹ ಕಾರಣದಲ್ಲಿ ಉಯ್ಯಾಲೆಯಲ್ಲಿ ಕುಳಿತು ವೀಣೆಯನ್ನು ನುಡಿಸುತ್ತಾ ಗಾಯನವನ್ನು ಪಾಡ್ತಾ ಇದ್ದಾಳೆ ಅಂತಾದ್ರೆ ಯಾರಿವಳು ಮನೆ ಇಲ್ವಾ ಕೇಳುವವರು ಯಾರಿಲ್ವಾ ಮಾರುಗಳಿಲ್ವಾ ಇಲ್ವಾ 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 ಯಾಕಿರಬಹುದು ಅರ್ಥ ಆಯ್ತು ಏನ ಚಂಡಮುಂಡರು ನಾವಿರುವರು ಮದುವೆ ಆಗಲಿಲ್ಲ ನಿನಗೆ ಮದುವೆ ಆಗಬೇಕು ಅಂತಿಲ್ಲ ಯಾಕೆ ಅದರ ಅರ್ಥ ನೀನು ನನ್ನ ಅಣ್ಣ ಯಾರಿಗೆ ಸಮಾನ ನೀನು ಮದುವೆ ಆಗಬೇಕು ಅಂತ ಇಲ್ಲ ಅಂತ ಹೇಳಿದ್ದಲ್ಲ ಅದರ ಅರ್ಥ ಅಂತಲ್ಲ ಅಪ್ಪನಿಗೆ ಮತ್ತೆ ಮದುವೆ ಮಾಡಿಸುವ ಏನು ಅಪ್ಪನಿಗೆ ಮದುವೆ ಆಗದ ಮಗ ಆಗ್ತಾನೆ ತೊಂದ್ರೆ ಇಲ್ಲ ಯಾರಿಗೆ ಸುಧಾರಿಸುವ ನಿನಗಿಲ್ಲ ಅಂತ ಅಪ್ಪನಿಗ ಸುಧಾರಿಕೆಯ ಮದುವೆ ಸುಧಾರಿಕೆ ಇಲ್ವಾ ಏನು ಯಾಕೆ ನಿನಗೆ ಸಂತೋಷ ಆದಕ್ಕೆ ಇವಳನ್ನು ಕಾಣುವಾಗ ಮದುವೆ ಆಗಬೇಕು ಎನ್ನುವ ಒಂದು ಬಯಕೆ ಅಣ್ಣ ನೀನು ಬದುಕಿನಲ್ಲಿ ಒಳ್ಳೇದಾಗಬೇಕಿದ್ರೆ ನೀನು ಬದುಕಬೇಕು ಅಂತ ಇದ್ರೆ ಯಾರ ಸುದ್ದಿಗೆ ಹೋದ್ರು ಇವಳ ಸುದ್ದಿಗೆ ಒಂದು ಹೋಗಬೇಡ ಅಷ್ಟು ಅಪಾಯ ಬ್ರಹ್ಮದೇವನ ವರ ಏನು ನಮಗೆ ಏನು ನಮ್ಮ ಬ್ರಹ್ಮಚರ್ಯ ವೃತ ಯಾವಾಗ ಕೆಟ್ಟು ಹೋಗ್ತದ ಅಂದಿಗೆ ನಮ್ಮ ಪಾಲಿಗೆ ಮರಣ ಕೇವಲ ಹೆಣ್ಣಿಗಾಗಿ ಚಂಡಮುಂಡ್ರು ಸತೇ ಹೋದ್ರು ಎನ್ನುವ ಲೋಕಾಪವಾದಕ್ಕೆ ಬೇಕಾ ನಾವು ಗುರಿಯಾಗಬಾರದು ಬೇಡವೇ ಬೇಡ 3 ಲೋಕದ ಒಡೆಯ ನಮ್ಮಣ್ಣ ಶುಂಭನಿದ್ದಾನೆ ಅವನಿಗೆ ತಿಳಿಸಿ ತರಿಸಿ ವರಿಸುವ ವ್ಯವಸ್ಥೆ ಮಾಡುವ ನಾಮುಂದೆ ಕಾಣಗದಿ ಜಯ ಕಾಣದಿರುತ್ತೀರಿ ಕಾಣಿರು ಪಾವತಿಸಿದ ದರ್ಶನವನ್ನು ಕಡಿಯೇ ಚಂಡಮುಂಡರ ಶಿರವನ್ನು ಚಂಡಾಡೋದಕ್ಕೆ ಬೇಕಾಗಿ ಮಹಾಕಾಳಿಯಾಗುತ್ತೆ जय सर्वेश्वरी जय जयानंद